ಭಾರಿ ತರಾತುರಿಟ್ಟು ಕುಡ್ಲದ ಸೆಂಟ್ರಲ್ ತರಕಾರಿ ಮಾರುಕಟ್ಟೆದ ಸಗಟು ವ್ಯಾಪಾರಸ್ಥರೇನು ಬೈಕಂಪಾಡಿ APMCಗೆ ಕೊರೋನಾ ಲಾಕ್ಡೌನ್ ಸಂದರ್ಭದ ಸ್ಥಳಾಂತರ ಮತದೇರು ದುಂಬೆ ಅವಳು ಸರಿಯಾದ ವ್ಯವಸ್ಥೆ ಇಜ್ಜಂದೆ ವ್ಯಾಪಾರಸ್ಥರು ತೊಂದರೆಗೆ ಒಳಗಾತೇರು. ಇತ್ತೆ ಸೋಮವಾರದ ಒಂಜೇ ಬರ್ಸಗೆ ತರಕಾರಿ ಹಣ್ಣು ಹಂಪಲು ಬರ್ಸಗೆ ಕೊಚ್ಚಿದು ಪೋದು ವ್ಯಾಪಾರಸ್ಥರನ್ನ ಬದುಕಲ ಕೊಚ್ಚಿದು ಪೋತುಂಡು. ಚಿಲ್ಲರೆ ವ್ಯಾಪಾರಸ್ಥರಿಗೆ ಬೈಕಂಪಾಡಿಗೆ ಪೋದು ತರಕಾರಿ ಹಣ್ಣು ಹಂಪಲು ಖರೀದಿ ಮಲ್ಪೆರಲ ಭಂಗ ಆವೊಂದುಂಡು. ಇಂದೆರ್ದು ರಕಂ ತರಕಾರಿ ಹಣ್ಣು ಹಂಪಲು ವ್ಯಾಪಾರಸ್ಥರು ದಿಂಜ ಭಂಗ ಅನುಭವಿಸಾವೊಂದುಳ್ಳೇರು. ಸ್ಥಳಾಂತರ ಆಯ್ನ ಒಂಜಿ ವಾರಡು ಅಕ್ಲಿಗೆ ಬೋಡಿತ್ತಿನ ಮಾತಾ ವ್ಯವಸ್ಥೆಯನ್ನು ಮಲ್ಪಾದು ಕೊರಪ ಬಂಡದು ಕುಡ್ಲ ದಕ್ಷಿಣ ಶಾಸಕರು ವೇದವ್ಯಾಸ ಕಾಮತ್ ಬೊಕ ಉತ್ತರ ಶಾಸಕರು ಭರತ್ ಶೆಟ್ರು ಭರವಸೆ ಕೊಡ್ತಿದ್ದೇರು. ಸ್ಥಳಾಂತರ ಆಯ್ ಬೊಕ್ಕ ಏರ್ಲ ಅಡೆಗೆ ಭೇಟಿ ಕೊಡ್ತಿದ್ದೇರು, ವ್ಯವಸ್ಥೆಲ್ಲ ಮಲ್ತದಿದ್ದೇರು. ಜಿಲ್ಲಾಡಳಿತ ಈ ವಿಷಯಡು ಪೂರ್ತಿ ವಿಫಲ ಆತನು. ವಿರೋಧ ಪಕ್ಷವಾಯಿನ ತಂಕ್ಲೆಲ್ಲ ಸಭೆ ನಡಪ ಒಂದೇ ಅನುಭವ ಪಡೆವಂದೇ ಏಕಾಏಕಿ ತೀರ್ಮಾನದೆ ತೊಂದೇರು. ಇಂದೆರ್ದು ಮಾತೆರೆಗಳ ತೊಂದರೆನೇ ಆತಿನಿ ವಿನಃ ಲಾಭ ಆತಿಜಿ ಪಂಡದು ಮಂಗಳೂರು ಮಹಾನಗರ ಪಾಲಿಕೆದ ಪ್ರತಿಪಕ್ಷ ನಾಯಕರು ಅಬ್ದುಲ್ ರೌಫ್ ಕುಡ್ಲ ಸೆಂಟ್ರಲ್ ಮಾರುಕಟ್ಟೆ ಸ್ಥಳಾಂತರ ಬೊಕ್ಕ APMC ಅವ್ಯವಸ್ಥೆದ ಬಗೆಟ್ ಸುದ್ದಿಗೋಷ್ಠಿ ಜಿಲ್ಲಾಡಳಿತನಿ ಎಚ್ಚರಿಸಾಯಿರು. ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ನಾವು ಜಗತ್ತಾದ್ಯಂತ ಕೊರೋನಾ ವೈರಸ್ನ ಬಗ್ಗೆ ಹೋರಾಡ್ತಾ ಇರುವಂಥ ದಿವಸಗಳು. ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮಂಗಳೂರಿನ ಕೇಂದ್ರ ಮಾರುಕಟ್ಟೆಯನ್ನು APMC ಆವರಣದಲ್ಲಿ ಸ್ಥಳಾಂತರ ಮಾಡಿದ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ, ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ನಾವು ತಿಳಿಸಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಮಂಗಳೂರು APMC ಆವರಣದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಕೇಂದ್ರ ಮಾರುಕಟ್ಟೆಯ ಸಗಟು ತರಕಾರಿ ಮತ್ತು ಹಣ್ಣು ಹಂಪಲು ವ್ಯಾಪಾರಸ್ಥರಿಗೆ ಜಿಲ್ಲಾಡಳಿತ ವತಿಯಿಂದ ನೀಡಿರುವಂಥ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಸೂಚಿಸಿತು. ತಾರೀಕು 2/4/2020 ಜಿಲ್ಲಾಧಿಕಾರಿಯವರ ಆದೇಶದಂತೆ ತಿಳಿಸಿದ್ದು, ಸದರಿ ಆದೇಶದಂತೆ ವ್ಯಾಪಾರಸ್ಥರು APMC ಆವರಣವನ್ನು ವ್ಯಾಪಾರ ನಡೆಸಲು ಇರುವ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿ ಅವರಿಗೆ ಮನವರಿಕೆ ಮಾಡಿದರು. ಕೂಡ ಈ ಭಾಗದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತದೆ. ಆ ಸಭೆಯಲ್ಲಿ ಕೇಂದ್ರ ಮಾರುಕಟ್ಟೆಯ ವ್ಯಾಪಾರಸ್ಥರು ಮತ್ತೆ ಅಲ್ಲಿಯ ಅಸೋಸಿಯೇಷನ್ನ ಪ್ರತಿನಿಧಿಗಳನ್ನು ಸೇರಿಸಿ ಇವರೊಂದು ಸಭೆಯನ್ನು ನಡೆಸ್ತಾರೆ. ಅದರಲ್ಲಿ ಕೇಂದ್ರ ಮಾರುಕಟ್ಟೆಯ ವ್ಯಾಪಾರಸ್ಥರು ಏನಿದ್ದಾರೆ ಅವರು ಹೇಳ್ತಾರೆ, ನಮಗೆ ಇನ್ನೊಂದು ಕಡೆಗೆ ಹೋಗ್ಲಿ ತುಂಬಾ ಕಷ್ಟ ಆಗ್ತದೆ, APMCಗೆ ನಮಗೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಆದ ಕಾರಣ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಇಚ್ಛಿಸುವುದಿಲ್ಲ ಅಂತ. ಇಲ್ಲ, ನೀವು ಅದರಲ್ಲಿ ಹೇಳಿದ್ರೆ ಆಗುದಿಲ್ಲ, ನೀವು ತಕ್ಷಣ ನೀವು ಇಲ್ಲಿಂದ ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಅವರ ಮೇಲೆ ಒತ್ತಡ ತರ್ತಾರೆ. ಒತ್ತಡ ತಂದು ಅವರನ್ನು ಅಲ್ಲಿಗೆ ಸ್ಥಳಾಂತರಿಸ್ತಾರೆ. ಅವರು ಪಾಪ ವ್ಯಾಪಾರಸ್ಥರು, ಅವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಮಾರುಕಟ್ಟೆ ಇರೋದು ಕೇಂದ್ರ ಮಾರುಕಟ್ಟೆ. ಈ ಜಿಲ್ಲೆಯಿಂದ ಎಲ್ಲ ವ್ಯಾಪಾರಸ್ಥರು, ರಿಟೇಲ್ ವ್ಯಾಪಾರಸ್ಥರು ಇದೇ ಮಾರುಕಟ್ಟೆಗೆ ಬಂದು ಅವರಲ್ಲಿ ಪರ್ಚೇಸ್ ಮಾಡಿ ಅವರವರ ಗ್ರಾಮಕ್ಕೆ, ತಾಲೂಕಿಗೆ ಹೋಗಿ ಈ ವ್ಯಾಪಾರ ಮಾಡುವಂತ ವ್ಯವಸ್ಥೆ ಹಲವಾರು ವರ್ಷಗಳಿಂದ ಇತಿಹಾಸ ಇರುವಂತ ಒಂದು ಕೇಂದ್ರ ಮಾರುಕಟ್ಟೆ. ಇಲ್ಲಿಂದ ಏಕಾಏಕಿ ಇಲ್ಲಿಂದ ಅವರಿಗೆ ಸ್ಥಳಾಂತರ ಮಾಡ್ತಾರೆ. ಸ್ಥಳಾಂತರ ಮಾಡಿ ಅವರಿಗೆ ಹೋಗಿ ಇವರು ಸಂಸದರು ಮತ್ತು ಮಂಗಳೂರು ದಕ್ಷಿಣದ ಶಾಸಕರಾದ ವೇದವ್ಯಾಸ ಕಾಮತ್ ಮತ್ತು ಉತ್ತರ ಶಾಸಕರಾದ ಭರತ್ ಶೆಟ್ಟಿ ಅವರು ಅವರಿಗೆ ಆಶ್ವಾಸನೆ ಕೊಡ್ತಾರೆ. ಒಂದು ವಾರದೊಳಗೆ ನಿಮಗೆ ಎಲ್ಲ ಮೂಲಭೂತ ಸೌಕರ್ಯವನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಅವ್ರನ್ನ ಅಲ್ಲಿಗೆ ಸ್ಥಳಾಂತರಿಸ್ತಾರೆ. ಅವರು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದ್ಮೇಲೆ ಇಷ್ಟರ ತನಕ ಇವರು ಯಾರು MLAಗಳಾಗ್ಲಿ ಸಂಸದರಾಗಲಿ ಯಾರು ಅಲ್ಲಿಗೆ ಇಷ್ಟ ತನಕ ಭೇಟಿ ಕೊಡಲಿಲ್ಲ, ಅವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಲಿಲ್ಲ. ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಸಮಿತಿಯನ್ನು ರಚಿಸಿದೆ. ನಿನ್ನೆ ಧಾರಾಕಾರ ಮಳೆ ಬಂದಿದೆ.
ಆ ಮಳೆಗೆ ಅವರೆಲ್ಲ ಏನು ತರಕಾರಿ ಹಣ್ಣು ಹಂಪಲಿದೆ ಎಲ್ಲ ಮಳೆಗೆ ಕೊಚ್ಚಿ ಹೋಗಿದೆ, ಅವ್ಯವಸ್ಥೆ ಆಗಿ ಪಾಪ ತುಂಬಾ ಕಷ್ಟ ನಷ್ಟವನ್ನು ಅನುಭವಿಸಿದ್ದಾರೆ. ಆದ ಕಾರಣ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಸಮಿತಿಯನ್ನು ರಚಿಸಿದ್ದಾರೆ. ನೀವು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅದರ ರಿಪೋರ್ಟ್ ಅನ್ನು ಜಿಲ್ಲಾ ಕಾಂಗ್ರೆಸ್ಗೆ ಕೊಡಬೇಕಂತೆ. ಅದರ ಪ್ರಕಾರ ನಾವು ಇವತ್ತು ಅಲ್ಲಿಗೆ ಭೇಟಿ ಕೊಟ್ಟಿದ್ದೇವೆ. ನಮ್ಮ ಒಂದು ಸಮಿತಿ ಭೇಟಿ ಕೊಟ್ಟಿದೆ. ಭೇಟಿ ಕೊಟ್ಟು ಅಲ್ಲಿ ಪರಿಶೀಲಿಸುವಾಗ ಅಲ್ಲಿ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಶೌಚಾಲಯ ವ್ಯವಸ್ಥೆ ಸರಿಕಟ್ಟಾಗಿಲ್ಲ, ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಮತ್ತೆ ಎಲ್ಲ ನೋಡುವಾಗ ಏನಂತ ಹೇಳಿದರೆ ವ್ಯಾಪಾರ ಮಾಡಲಿಕ್ಕೆ ಒಂದು ವ್ಯಾಪಾರಸ್ಥರು ವ್ಯಾಪಾರ ಮಾಡಬೇಕಾದ್ರೆ ಅವರಿಗಂತ ಹೇಳಿ ಒಂದು ಶೆಲ್ಟರ್ ಬೇಕು, ಒಂದು ಅಂಗಡಿ ಬೇಕು. ಇದು ಏನಿಲ್ಲ, ಎಲ್ಲ ಅವರು ಹೋಗಿ ಎಲ್ಲ ಇದರ ಏನು ಕೆಸರಿನ ಮೇಲೆ ಎಲ್ಲ ಮಳೆ ಬಂದು ಕೆಸರಾಗಿದೆ, ಅಲ್ಲೆಲ್ಲ ಮಳೆ ನೀರು ನಿಂತಿದೆ, ಕೆಸರಿದೆ. ವ್ಯಾಪಾರ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲಿ. ಅವರು ಒಂದು ಪಾಪ ಎಲ್ಲ ಟಲ್ಪರಲ್ಲಿ ಹಾಕಿ ಈ ಸಾಮಾನುಗಳು ಹೋಲ್ಸೇಲ್ ಸಾಮಾನು, ಒಂದು ಹೋಲ್ಸೇಲ್ ಬರುವಾಗ ಸರಕು ಸಾಮಾನು ಬರುವಾಗ ಬೇಕಾದಷ್ಟು ಬರ್ತದೆ, ಲೋಡ್ ಕಟ್ಲೆ ಬರ್ತದೆ. ಅದನ್ನು ಯಾವ ರೀತಿಯಲ್ಲಿ ಅವರು ವ್ಯಾಪಾರ ಮಾಡಬೇಕಂತ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಅವ್ರ ಪಾಪ ಅಲ್ಲಿ ರಸ್ತೆಯಲ್ಲಿ ಎಲ್ಲ ಹಾಕಿ ಒಂದು ಟೋಟಲಿ ಒಂದು ಮಣ್ಣಿನಲ್ಲಿ ಒಂದು ತಲ್ಪರಲ್ಲಿ ಹಾಕಿ ಏನೆಲ್ಲ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಆ ವ್ಯಾಪಾರ ಏನಿಲ್ಲ, ಅವರು ಪಾಪ ವ್ಯಾಪಾರ ಇಷ್ಟು ವರ್ಷದ ಇತಿಹಾಸದಲ್ಲಿ ನಾವು ವ್ಯಾಪಾರ ಮಾಡ್ತೇವೆ ಅಂತ ಹೇಳಿ ಆ ಉದ್ದೇಶಕ್ಕೋಸ್ಕರ ಅಲ್ಲಿ ವ್ಯಾಪಾರ ಮಾಡ್ತಾರೆ ವಿನಾ ಅವರು ನಿಜವಾಗಿ ವ್ಯಾಪಾರ ಮಾಡೋದಲ್ಲ. ಅಂತ ಅವರ ಪರಿಸ್ಥಿತಿ ಎದೆಗಟ್ಟಿ ಹೋಗಿದೆ. ನಾವು ನೋಡುವಾಗ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಅವ್ರ ಹತ್ರ ಮಾತಾಡುವಾಗ ಪಾಪ ಅವ್ರು ಕೂಗ್ತಾರೆ, ಅವ್ರು ಹೇಳ್ತಾರೆ ನಾವು ನಮ್ಮ ಅಸ್ತಿತ್ವಕ್ಕೋಸ್ಕರ ನಾವು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇವೆ, ನಮಗೆ ವ್ಯಾಪಾರ ಮಾಡಿ ಆ ವ್ಯಾಪಾರದಿಂದ ಮುಂದೆ ಬಂದವರು ನಾವು, ಇವಾಗ ನಾವು ಇಲ್ಲಿ ಬಂದಲ್ಲಿ ಸಂಪೂರ್ಣವಾಗಿ ನಾವು ನಷ್ಟಕ್ಕೆ ಒಳಪಟ್ಟಿದ್ದೇವೆ ಅಂತ ಮಾತುಗಳನ್ನು ಇವತ್ತು ನಮ್ಮ ಸಮಿತಿಯ ಮುಂದೆ ಹೇಳಿದ್ದಾರೆ ಅವರು. ಮತ್ತೆ ಇವರು ಈ ಸೆಂಟ್ರಲ್ ಮಾರ್ಕೆಟ್ ಅನ್ನು ಹಸ್ತಾಂತರ ಮಾಡುವಾಗ ಅದು ಮಂಗಳೂರು ಮಹಾನಗರ ಪಾಲಿಕೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥದ್ದು. ಮಂಗಳೂರು ನಗರ ಪಾಲಿಕೆಗೆ ಸಂಬಂಧಪಟ್ಟಿರುವಾಗ ನಿಜವಾಗಿ ಮಂಗಳೂರು ನಗರ ಪಾಲಿಕೆಯ ಕೌನ್ಸಿಲ್ಗೆ ಪರಿಷತ್ತಿಗೆ ಗೊತ್ತಿರಬೇಕು. ಇದು ಪರಿಷತ್ತಿಗೆ ಗೊತ್ತಿಲ್ಲ, ಯಾವುದೇ ನಿರ್ಣಯ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಏಕಾಏಕಿ ಇದನ್ನು ಮಂಗಳೂರು ಮಹಾನಗರ ಪಾಲಿಕೆ ಕೊರೋನಾ ವೈರಸ್ ಏನಿದೆ ಇದರ ನೆಪವನ್ನು ಒಡ್ಡಿ ಇಲ್ಲಿಗೆ ಒಂದು ಇದನ್ನು ಸ್ಥಳಾಂತರಿಸಿ ನಮ್ಮ ಕಾರ್ಪೊರೇಷನ್ ನಲ್ಲೇ ಸ್ಥಳಾಂತರಿಸಿದ್ದಾರೆ. ಈಗ ನಾವು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 60 ಕಾರ್ಪೊರೇಟರ್ ಇದ್ದೇವೆ, ನಾವು ಪ್ರತಿಪಕ್ಷದವರು ಇದ್ದೇವೆ, ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ನಮ್ಮ ಮಂಗಳೂರು ಜಿಲ್ಲಾಡಳಿತ ಇತಿಹಾಸದಲ್ಲಿ ಇಂಥ ಒಂದು ಅವ್ಯವಸ್ಥೆ ನೋಡಿದ್ದು ನಾವು ಎಲ್ಲಿ ಇಲ್ಲ. ಅದು ಅಲ್ಲದೆ ನಮ್ಮ ಮಂಗಳೂರು ನಗರ ಪಾಲಿಕೆಯಲ್ಲಿ ನಾವು ಇಂಥ ಅವ್ಯವಸ್ಥೆ ನೋಡಲಿಲ್ಲ. ನಗರ ಪಾಲಿಕೆಯಲ್ಲಿ ಪ್ರತಿಪಕ್ಷದವರನ್ನು ಯಾವುದೇ ಒಂದು ವಿಚಾರಕ್ಕೆ ಬರುವಾಗ ನಮ್ಮನ್ನು ಯಾರನ್ನೂ ಸಹ ವಿಶ್ವಾಸಕ್ಕೆ ತಗೊಳ್ಳುವಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ ನಮಗೆ. ನಾವು ನೋಡ್ಬೇಕಾದ್ರೆ ಯಾರೋ ಇದನ್ನು ಈ ಆಡಳಿತ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನಮಗೆ. ಜಿಲ್ಲಾಡಳಿತ ಮಾಡ್ತಾ ಇಲ್ಲ, ಟೋಟಲಿ ಅವ್ಯವಸ್ಥೆ ಆಗಿದೆ. ನಿನ್ನೆ ಧಾರಾಕಾರ ಮಳೆ ಬಂದ ಮಳೆಗೆ ಅವರ ಎಷ್ಟೆಲ್ಲ ಸಾಮಗ್ರಿಗಳನ್ನು ಅವರು ನಿನ್ನೆ ತರಕಾರಿ ಹಣ್ಣು ಹಂಪಲುಗಳು ಕೊಚ್ಚಿ ಹೋಗಿದೆ, ಅವರಿಗೆ ನಷ್ಟವನ್ನು ಅವರು ಅನುಭವಿಸ್ತಾರೆ. ಅದನ್ನು ಸಂಪೂರ್ಣವಾಗಿ ಜಿಲ್ಲಾಡಳಿತ ಭರಿಸಬೇಕು, ಜಿಲ್ಲಾಡಳಿತ ಕೊಡಬೇಕು, ಅವರಿಗೆ ನಿಜ ಹೇಳ್ಬೇಕಂತ ಹೇಳಿದರೆ. ಅದು ಅಲ್ಲದೆ ಎಲ್ಲ ಮೂಲಭೂತ ಸೌಕರ್ಯದಿಂದ ಅವರು ವಂಚಿತರಾಗಿದ್ದಾರೆ. ಅದು ಅಲ್ಲದೆ ಈಗ APMCಗೆ ಸ್ಥಳಾಂತರ ಆದಾಗ ವ್ಯಾಪಾರಸ್ಥರ ಈಗ ಈ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಇತಿಹಾಸದಲ್ಲಿ ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ದೊಡ್ಡ ವ್ಯಾಪಾರಿಗಳು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಈಗ ಏನಾಗಿದೆ ಅಂತೇಳಿ ಇವರನ್ನು ಈ ನೇಪ ಒಡ್ಡಿ ಅವರನ್ನು ಸ್ಥಳಾಂತರ ಮಾಡಿದಾರಲ್ಲ, ಸ್ಥಳಾಂತರ ಮಾಡಿದ ನಂತರ ಬೇರೆ ಬೇರೆ ಜಾಗದಲ್ಲಿ ಅನಧಿಕೃತ ಮಾರ್ಕೆಟು ಉದ್ಭವ ಆಗಿದೆ. ಇಲ್ಲಿ ಪಾಪ ಅವರು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡುವ ಸಾಲದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು, ತಕೊಂಡು ಹೋದವರು ಇನ್ನೇ ಮುಂದೆ ಅವ್ರ ಹತ್ರ ಬರ್ತಾ ಇಲ್ಲ. ಈಗ ಇವರಲ್ಲಿ ಕೋಣಾಜಿ ಆಗಲಿ, ಕೇಸ್ ರೋಡ್ ಆಗಲಿ, ಬಿಸು ರೋಡ್, ಕಣ್ಣೂರು ಮತ್ತೆ ಇನ್ನಿತರ ಭಾಗದಲ್ಲಿ ಎಲ್ಲ ಅಲ್ಲಿ ಹೋಲ್ಸೇಲ್ ಬರ್ತದೆ, ಇದು ಟ್ರಕ್ ಅಲ್ಲಿ ಬರ್ತದೆ, ಅಲ್ಲಿ ಮಾರ್ಗದಲ್ಲಿ ಸುರಿತಾರೆ, ಅಲ್ಲಿ ವ್ಯಾಪಾರ ಮಾಡ್ತಾರೆ, ಅಲ್ಲಿಂದ ಹೋಗ್ತಾರೆ, ಸೀದಾ APMCಗೆ ಬರೋದಿಲ್ಲ. ಇದರಿಂದ ಸಹ ತುಂಬಾ ಅವರ ಸಮಸ್ಯೆಗೆ ಒಳಗಾಗಿದ್ದಾರೆ. ಮತ್ತೆ ಇನ್ನೂ ಒಂದು 3,000 ಜನಗಳು ಕೂಲಿ ಕಾರ್ಮಿಕರಲ್ಲಿ ಬೆಳಿಗ್ಗೆ ಒಂದು ಮಾರ್ಕೆಟ್ನಲ್ಲಿ ಬಂದು ದಿನನಿತ್ಯದ ಅವರು ಕೂಲಿ ಕಾರ್ಮಿಕ ಕೆಲಸವನ್ನು ಮಾಡ್ತಾ ಇದ್ರು. ಅದು ಸಹ ಇಲ್ಲ. ಈಗ ಅವರಿಗೆ ಏನಾಗಿದೆ ಅಂತ ತುಂಬಾ ಸಮಸ್ಯೆ ಆಗಿದೆ. ಪಾಪ ಅವರ ದಿನನಿತ್ಯದ ಎಲ್ಲ ವ್ಯವಸ್ಥೆಗೆ
ಬಂದ್ ಮಾಡಿದ ಹಾಗೆ ಆಗಿದೆ. ಅವ್ರಿಗೆ ಏನು ವ್ಯವಸ್ಥೆ ಇಲ್ಲದ ರೂಪದಲ್ಲಿ ಬಂದಿದೆ. ಅದಕ್ಕೂ ಸಹ ಜಿಲ್ಲಾಡಳಿತನೇ ಹೊಣೆ. ಮತ್ತೆ ಈ ಸಾಂಕ್ರಾಮಿಕ ರೋಗ ಹರಡ್ತದೆ ಅಂತೇಳಿ ಸೋಷಿಯಲ್ ಡಿಸ್ಟೆನ್ಸ್ ಪಾಲನೆ ಮಾಡಬೇಕು ಅಂತ ಹೇಳಿ ಇವರನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಈಗ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಪಾಲನೆ ಆಗ್ತಾ ಇಲ್ಲ. ಈಗ ಅವರನ್ನು ನಿಜವಾಗಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಆಗುವ ತನಕ ಅವರನ್ನು ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ ನಲ್ಲಿ ಅವರಿಗೆ ಪುನಃ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮಾಡಿಕೊಟ್ಟಾಗ ಮಾತ್ರ ಅವರಿಗೆ ವ್ಯಾಪಾರ ಮಾಡಲಿಕ್ಕೂ ಆಗ್ತದೆ, ಸೋಷಿಯಲ್ ಡಿಸ್ಟೆನ್ಸ್ ಸಹ ಪಾಲನೆ ಆಗ್ತದೆ. ಆಗುದಿಲ್ಲ ಅಂತಿಲ್ಲ. ಈಗ ಅಲ್ಲಿ ಸಹ ಅವರು ಮಾಡ್ತಾರೆ, ಮಾಡುದಿಲ್ಲ ಅಂತಿಲ್ಲ. ಅದೇ ಕಾರಣ ಇಲ್ಲ, ಅಲ್ಲಿ ಮೂಲಭೂತ ಸೌಕರ್ಯ, ಅಲ್ಲಿ ನಿಮ್ಮ ಇದು ದೊಡ್ಡ ದೊಡ್ಡ ಹೆಬ್ಬಾವು ಮತ್ತೆ ಪೋಸನ್ ಸ್ಟೇಕ್ಸ್ ಇಂಥದ್ದೆಲ್ಲ ಇದೆ. ಅಲ್ಲಿ ತುಂಬಾ ದಿವಸ ಪೋಸನ್ ಸ್ಟೇಕ್ಸ್ ಎಲ್ಲ ಜಾಸ್ತಿ ಇದೆ. ದಿವಸಗಳು ಪೇಪರ್ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಅವರು ವಿಡಿಯೋ ಮಾಡಿ ಅದನ್ನೆಲ್ಲ ಕಳಿಸ್ತಾ ಇದ್ದಾರೆ. ಒಂದ್ಸಲ ಅವರ ಹಣ್ಣಂಪಲಿಗೆ ತರಕಾರಿಗೆ ಅದ್ರ ಮೇಲೆ ಬಂದ್ರೆ ಮತ್ತೆ ಅವರು ಅದನ್ನು ತೆಗೆದು ಬಿಸಾಡ್ತಾರೆ. ಅದನ್ನು ಮತ್ತೆ ಯಾರು ಯೂಸ್ ಮಾಡೋದಿಲ್ಲ. ದಿವಸಗಳು ಅವರಿಗೆ ಪ್ರತಿನಿತ್ಯ ಅವರಿಗೆ ನಷ್ಟ ಅಲ್ಲದೆ ಏನು ಲಾಭವನ್ನು ಅವರು ಪಡೀತಾ ಇಲ್ಲ. ಅವರು ಇವಾಗ ನಾವು ಹೋದಾಗ ತುಂಬಾ ಅವರ ಕಷ್ಟಕರವನ್ನು, ಅವರ ಹಾಲ್ ಹವಾಲುಗಳ ಬಗ್ಗೆ ಅವರು ಕೂಗ್ತಾರೆ. ಮಾತಾಡುವಾಗ ಅವರ ಕಣ್ಣೀರು ಬರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದನ್ನು ನಿಜವಾಗಿ ಇವತ್ತು ಕೊರೋನಾ ವೈರಸ್ ಇದ್ದ ಕಾರಣ ನಾವು ಅವರಿಗೆ ಕೊರೋನಾದಲ್ಲಿ ಲಾಕ್ಡೌನ್ ಮಾಡಿ ಜನಗಳಿಗೆ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಎಲ್ಲ ವ್ಯವಸ್ಥೆ ಸರ್ಕಾರ ಮಾಡಿಕೊಡ್ತದೆ, ಜಿಲ್ಲಾಡಳಿತ ಮಾಡಿಕೊಡ್ತದೆ ಅಂತೇಳಿ ಹೇಳಿದೆ. ಆದರೆ ನಿಜವಾಗಿ ಜನಗಳನ್ನು ನಾವು ಕಷ್ಟಕರ ವ್ಯವಸ್ಥೆಯಲ್ಲಿ ಇಟ್ಟಿದ್ದೇವೆ. ಯಾಕಂತಂದ್ರೆ ಅವರಿಗೆ ಸಾಮಾನು ತರಲಿಕ್ಕೆ ವ್ಯವಸ್ಥೆ ಇಲ್ಲ. ಈ ಶಿಫ್ಟ್ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ ಕಾರಣ ಎಲ್ಲರಿಗೆ ಅನಾನುಕೂಲನೇ. ಅನುಕೂಲ ಯಾರಿಗೆ ಆಗಲಿಲ್ಲ, ಇಂದ ಲಾಭ ಪಡೆಯಲಿಲ್ಲ. ವ್ಯಾಪಾರಸ್ಥರಾಗಲಿ ಸಾರ್ವಜನಿಕರಾಗಲಿ ಯಾರಿಗೂ ಇದರಿಂದ ಲಾಭಗಳಾಗಲಿಲ್ಲ. ಇದರಿಂದೆಲ್ಲ ಅದಕ್ಕೂ ಅನಾನುಕೂಲನೇ ಆಗಿದ್ದ ಹೊರತು ಈ ಅವ್ಯವಸ್ಥೆ ಟೋಟಲಿ ಜಿಲ್ಲಾಡಳಿತ ಇದರಲ್ಲಿ ವಿಫಲರಾಗಿದ್ದಾರೆ. ನಗರ ಪಾಲಿಕೆಗೆ ವ್ಯಾಪ್ತಿ ಸಂಬಂಧಪಟ್ಟದ್ದು. ಅದನ್ನು ಏಕಾಏಕಿ ಏನಾದ್ರೂ ಮಾಡುದಾದ್ರೆ ಒಂದು ಸ್ವಂತ ಸೊತ್ತಿನಾಗೆ ಇವರು ವರ್ತಿಸ್ತಾರೆ. ಇದು ಸ್ವಂತ ಸೊತ್ತಲ್ಲ, ಇದು ಮಹಾನಗರ ಪಾಲಿಕೆಯ ಸಾರ್ವಜನಿಕರ ಸೊತ್ತು. ಇದು ಪ್ರತಿಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಪ್ರತಿಪಕ್ಷವಾಗಿ ಜನಗಳು ನಮ್ಮನ್ನು ಪ್ರತಿಪಕ್ಷವಾಗಿ ಕಳಿಸಿದ್ದಾರೆ. ನಿಮ್ಮ ನ್ಯೂನ್ಯತೆ ಬಗ್ಗೆ ಎತ್ತಿ ಹಿಡಿದು ಹೇಳಲಿಕ್ಕೆ ಇರುವಂತವ್ರು ಪ್ರತಿಪಕ್ಷದವರು. ಏನಾದ್ರೂ ನೀವು ಒಂದು ಆಡಳಿತ ಮಾಡುವಾಗ ನೀವು ಎಲ್ಲಾ ಪಕ್ಷದವರನ್ನು ಇಟ್ಕೊಂಡು ಪ್ರತಿಪಕ್ಷವನ್ನು ವಿಶ್ವಾಸಕ್ಕೆ ತಕೊಂಡು ಹೋಗಿ ನೀವು ಕೆಲಸ ಮಾಡಬೇಕು ಹೊರತು ನಿಮಗೆ ಅನುಭವದ ಕೊರತೆ ಇದ್ರೆ ನಮ್ಮಲ್ಲಿ ಬಹಳಷ್ಟು ಜನಗಳು ಸೀನಿಯರ್ ಕಾರ್ಪೊರೇಟ್ಸ್ ಇದ್ದಾರೆ. ನಿಮ್ಗೆ ನಮ್ಮ ಅನುಭವವನ್ನು ತಗೊಳ್ಬಹುದು, ಕೇಳ್ಬಹುದು ನಮ್ಮ ಹತ್ರ ಒಂದು ಮಾತು. ಯಾವುದು ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳದೆ ನೀವು ಈ ರೀತಿ ಮಾಡ್ತಾ ಇದ್ರಿ. ಇದರಿಂದ ಇವತ್ತು ಜನಗಳು ಇಂಥ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಅದು ನಿಜವಾಗಿ ಅದು ಬಂದರ್ನಲ್ಲಿ ವ್ಯಾಪಾರಸ್ಥರು ಇದ್ದಾರಲ್ಲ, ಈ ಬಂದರ್ನಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಹೋಲ್ಸೇಲ್ ಜಿನ್ಸಿ ವ್ಯಾಪಾರಸ್ಥರು ಇನ್ನಿತರ, ಇದು ಮಾರ್ಕೆಟ್ ಅಲ್ಲ, ಸೆಂಟ್ರಲ್ ಮಾರ್ಕೆಟ್ನವರಿಗೆ ಮಾಡಿದ್ದಂಥದ್ದಲ್ಲ. ಅವರನ್ನು ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಮಾಡಿದೊಂದು, ಅದು ಮಾಡಿ ಒಂದು 28-30 ವರ್ಷ, ಹೆಚ್ಚು ಕಮ್ಮಿ 30 ವರ್ಷ ಆಯಿತು. ಇಷ್ಟ ತನಕ ಅವರನ್ನು ಅಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಅಲ್ಲಿ ಸಹ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತದೆ. ಅಲ್ಲಿ ನಿಜವಾಗಿ ಒಂದು ತಾರತಮ್ಯ ಅಂತ ಹೇಳಿದ್ರೆ ನೋಡಿ, ಸೆಂಟ್ರಲ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡುವಾಗ ಸೋಷಿಯಲ್ ಡಿಸ್ಟೆನ್ಸ್ ಪಾಲನೆ ಆಗ್ತಾ ಇಲ್ಲ, ಅಲ್ಲಿ ಪಾಲನೆ ಮಾಡುವುದಿಲ್ಲ ಅಂತ ಹೇಳಿ ಇವರಲ್ಲಿ ನಿಮಗೆ ತೊಂದರೆ ಆಗ್ತದೆ. ಇಲ್ಲಿ ಅದೇ ರೀತಿ ಅಲ್ಲಿ ಬಂದರ್ನಲ್ಲಿ ಜಿನ್ಸ್ ವ್ಯಾಪಾರನವರು ನಿಜವಾಗಿ APMC ಯಾರನ್ನು ಶಿಫ್ಟ್ ಮಾಡ್ಬೇಕು? ಅವರನ್ನು ಯಾಕೆ ಶಿಫ್ಟ್ ಮಾಡಲಿಲ್ಲ? ಅವ್ರನ್ನ ಮಾಡ್ಬೇಕಿತ್ತಲ್ಲ. ಹಾಗಾದ್ರೆ ಆ ವ್ಯಾಪಾರಸ್ಥರನ್ನು ಸಹ ಮಾಡ್ಬೇಕಿತ್ತಲ್ಲ. ಅವರು ಇವರ ಹಾಗೇನೆ ವ್ಯಾಪಾರಸ್ಥರು, ಹೋಲ್ಸೇಲ್ ವ್ಯಾಪಾರಸ್ಥರು. ನಿಜವಾಗಿ ಇದನ್ನು ಈ APMC ಯಾರು ಮಾಡಿದೆ ಅವರಿಗೆ ಅಲ್ಲೂ ಸಹ ಅವ್ಯವಸ್ಥೆ ಆಗಿದೆ. ಇದರಲ್ಲಿ ನೋಡಿ ಏನೋ ಒಂದು ನಡೀತಾ ಉಂಟು. ಈ ನ್ಯೂನ್ಯತೆ ಇಲ್ಲಿ ನೋಡೋದು ನಿಮ್ಗೆ ಅರ್ಥ ಆಗ್ತದೆ. ನೀವು ಪತ್ರಿಕೆ ಮಾಧ್ಯಮ ನಮ್ಮ ಸ್ನೇಹಿತರು ಇದ್ದೀರಿ, ನಿಮ್ಗೆಲ್ಲ ಗೊತ್ತಿದೆ. ಟೋಟಲಿ ಜಿಲ್ಲಾಡಳಿತ ಅಧಿಕಾರಿಗಳ ಕೈಯಲ್ಲಿ ಇಲ್ಲ ಅಂತ ಕಾಣಿಸ್ತದೆ ನಮ್ಗೆ. ಜಿಲ್ಲಾ ಅಧಿಕಾರಿಗಳು ಆಡಳಿತ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಿಕ್ಕೆ ಇವರು ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಇವರಿಗೆ ಅನುಭವದ ಕೊರತೆ, ಆಡಳಿತದ ಅನುಭವದ ಕೊರತೆ, ಪ್ರತಿಪಕ್ಷನ ಗಮನಗದೆತನಂದೇ ಏಕಾಏಕಿ ತೀರ್ಮಾನ
ಇಂದೆತ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ದಾದ ಕ್ರಮ ದೆತನೋಡು ಪಂಡದು ಮಾಜಿ ಮೇಯರ್ ಮಾನಪ ಸದಸ್ಯರು ಶಶಿಧರ್ ಹೆಗ್ಡೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆದ ಪಾತ್ರ ಪಂಡೇರು. ಸಾಮಾನ್ಯ ಸಭೆ ಆಗ್ತಾ ಇಲ್ಲ. ಇದರ ಬಗ್ಗೆ ನಾವು ಪರಿಷತ್ತಿನ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾವ ಮಾಡ್ತೇವೆ. ಒಟ್ಟಾರೆಯಾಗಿ ಜಿಲ್ಲಾಡಳಿತ ಮಾಡಿದಂಥ ಈ ವ್ಯವಸ್ಥೆ ಕೊರೋನಾ ಮೊನ್ನೆಯಿಂದ ಆರಂಭಗೊಂಡು ಇವತ್ತಿನ ತನಕ ಅವರು ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯಲ್ಲಿ ಸರಿಯಾದ ಒಂದು ಪ್ಲಾನಿಂಗ್ ಇಲ್ಲ. ಉದಾಹರಣೆಗೆ ಹೇಳುವುದಾದರೆ, ಮೊನ್ನೆ ವಲಸೆ ಕಾರ್ಮಿಕರನ್ನು ನೀವು ಕೊಂಡೋಗುವಂಥದ್ದು ನೋಡಿದ್ದೀರಿ. ಅಲ್ಲಿ ಕೊಟ್ಟಾರ ಚೌಕಿ ಗೋಲ್ಡ್ ಪಿಚ್ ಮೈದಾನದಲ್ಲಿ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಬಿಸಿಲು, ಧೂಳು, ಅಲ್ಲಿ ವಲಸೆ ಕಾರ್ಮಿಕರು, ಅಲ್ಲಿ ಪುನಃ ಪೊಲೀಸ್ನವರು ಬಂದು ಪೊಲೀಸ್ ಲಾಠಿ ಚಾರ್ಜ್ ಮಾಡೋದು. ಈಗ ಬಸ್ ಬರಲಿಕ್ಕಿಲ್ಲ, ಇನ್ನು ಸ್ವಲ್ಪ ಲೇಟ್ ಉಂಟು, ಸಂಜೆ ಬನ್ನಿ, ನಾಳೆ ಬನ್ನಿ. ಇವಾಗ ಇಲ್ಲಿ ಇಷ್ಟು ಒಳ್ಳೆ KSRTC ಬಸ್ ಸ್ಟ್ಯಾಂಡ್ ಉಂಟು. KSRTC ಬಸ್ ಸ್ಟ್ಯಾಂಡ್ ಐಡಿಯಲ್ ಇರುವಾಗ ಎಲ್ಲ ಬಸ್ಸನ್ನು ಅಲ್ಲಿ ಕಳಿಸಿ ಎಲ್ಲ ವಲಸೆ ಕಾರ್ಮಿಕರನ್ನು ಅಲ್ಲಿ ಕಳಿಸಬಹುದಿತ್ತು. ಅದೇ ರೀತಿ ಇವತ್ತು ಕೇಂದ್ರ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಂತ ಸಮಸ್ಯೆಗಳಿರಲಿಲ್ಲ. ಈಗ ಅವರಿಗೆ ಎಲ್ಲ ವ್ಯಾಪಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಶಿಕ್ಷೆ ಕೊಡುವಂತ ರೀತಿಯಲ್ಲಿ ಅಲ್ಲಿ ಮಾರ್ಕೆಟ್ ಅನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದ್ದು ಅಂದ್ರೆ APMC 28 ವರ್ಷಗಳ ಹಿಂದೆ ಏನು ಅಲ್ಲಿ ಕಟ್ಟಡ ನಿರ್ಮಾಣ ಆಗಿದ್ದೆವು, ಅಲ್ಲಿ ಈಗ ಒಂದು 10% ನಷ್ಟು ಮೂಲಭೂತ ಸೌಕರ್ಯ ಇಲ್ಲ. ಅವರಿಗೆ ವಿದ್ಯುತ್ ಶಕ್ತಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯವಿಲ್ಲ, ರಸ್ತೆಯ ವ್ಯವಸ್ಥೆ ಇಲ್ಲ. ಒಟ್ಟಾರೆಯಾಗಿ ಒಂದು ಗೊಂದಲದಲ್ಲಿ ಅವರು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ನಮ್ಗೆ ನೋಡಿ ಬೇಜಾರಾಯ್ತು. ಯಾಕೆಂದ್ರೆ ಅವರು ಸಹ ಒಂದು 20-25 ವರ್ಷಗಳ ಒಂದು ವ್ಯಾಪಾರ ಮಾಡ್ತಕ್ಕಂಥ ಅನುಭವ ಇದ್ದವರು. ಅವರಿಗೆ ಒಂದು ಶಿಕ್ಷೆ ಕಟ್ಟುವ ರೀತಿಯಲ್ಲಿ ಇವತ್ತು ಅಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಜೊತೆಗೆ ಸಾರ್ವಜನಿಕರಿಗೆ ಸಹ ಅಲ್ಲಿ ಬರ್ಲಿಕ್ಕೆ ಕಷ್ಟ. ಅಷ್ಟು ಕಷ್ಟದಲ್ಲಿ ಅವರು ಅಲ್ಲಿ ಉತ್ಪನ್ನವನ್ನು ತೆಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಈಗ ಮಳೆಯ ನೀರು ನಿಂತಿದೆ, ಮಳೆಯ ನೀರನ್ನು ದಾಟಿ ಹೋಗ್ಬೇಕು. ಬಿಸಿಲಿರುವಾಗ ಬಿಸಿಲು, ಶೆಲ್ಟರ್ ಇಲ್ಲ. ಒಂದು ವ್ಯಾಪಾರಸ್ಥರಿಗೆ ಶೆಲ್ಟರ್ ಇಲ್ಲದೆ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಬಯಲು ಪ್ರದೇಶದಲ್ಲಿ ಅವರು 2-3 ದಿನ ತನಕದ ಅವರ ಉತ್ಪನ್ನಗಳನ್ನು ಶೇಖರಣೆ ಮಾಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲದಂತ ರೀತಿಯಲ್ಲಿದ್ರೆ ಅವರು ಯಾವ ರೀತಿಯಲ್ಲಿ ವ್ಯಾಪಾರ ಮಾಡಲಿ? ಇದೆಲ್ಲ ಬಹಳಷ್ಟು ಒಂದು ಜಿಲ್ಲಾಡಳಿತ, ನಮ್ಮ ಪ್ರತಿನಿಧಿಗಳಿದ್ದಾರೆ, ಮಹಾನಗರ ಪಾಲಿಕೆ ಶಾಸಕರು, ಲೋಕಸಭಾ ಸದಸ್ಯರೆಲ್ಲ ಒಂದೇ ಪಕ್ಷದವರಿದ್ದೀರಿ. ನೀವು ಸಾರ್ವಜನಿಕರಿಗೆ ಹಿತ ಬರುವಂತ ರೀತಿಯಲ್ಲಿ ತಮ್ಮ ಕಾರ್ಯಕ್ರಮವನ್ನು ಮಾಡಬೇಕು. ಈಗ ನಮ್ಮ ಅಬ್ದುಲ್ ರೌಫ್ ಹೇಳಿದಾಗೆ ಪ್ರತಿಪಕ್ಷದಲ್ಲಿ ಬಹಳಷ್ಟು ಅನುಭವಿಗಳಿದ್ದಾರೆ. ನಮ್ಮ ಜಿಲ್ಲೆಯನ್ನು ಉಸ್ತುವಾರಿ ಮಾಡಿದಂತ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಅವರನ್ನೆಲ್ಲ ಕರೆದೊಂದು ಸಭೆಯನ್ನು ಮಾಡಿ ಪ್ರತಿಪಕ್ಷದವರ ವಿಶ್ವಾಸವನ್ನು ತೆಗೆದುಕೊಂಡು, ಪ್ರತಿಪಕ್ಷದವರ ಸಹ ಅನುಭವ ಉಂಟು, ಅವರ ಅನುಭವವನ್ನು ತೆಗೆದುಕೊಂಡು ಮಾಡಿದ್ರೆ ಯಾವುದೇ ಕೆಲಸ, ನಾವು ಎಲ್ಲ ಕೆಲಸಗಳು ಸರಿಯಾಗಿ ಆಗ್ಬೇಕಂತ ಈ ಉದ್ದೇಶದಿಂದ ಹೇಳುವುದು ಅದು ಅವರಿಗೆ ಬಿಟ್ಟಂತ ವಿಚಾರ. ಮುಂದಿನ ದಿನಗಳಲ್ಲಿ ಅಥವಾ ಏನು ತಪ್ಪಾಗಿದೆ ಅದನ್ನು ಸರಿ ಮಾಡುವ ಸ್ವಂತ ರೀತಿಯಲ್ಲಿ ತಾವು ಮಾಡಬೇಕು. ಇಲ್ಲದ್ರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ನಾವು ಇದಕ್ಕೆ ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು, ಖಂಡಿತವಾಗಿಯೂ ನಾವು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ತೇವೆ. ಕಾಂಗ್ರೆಸ್ ಪರಿಶೀಲನಾ ಸಮಿತಿಯ ಪ್ರಮುಖರು, ಮಾನಪ ಸದಸ್ಯರು ಶ್ರೀ ಪ್ರವೀಣ್ ಚಂದ್ರ ಆಳ್ವ, ನವೀನ್ ಡಿಸೋಜ, ಮಾಜಿ ಮೇಯರ್ ಭಾಸ್ಕರ್, ಮಾಜಿ ಸದಸ್ಯರು ಪ್ರತಿಭಾ ಕುಳಾಯ್, ವಸಂತ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಸದಾಶಿವ ಉಳ್ಳಾಲ್, ಜಿಲ್ಲಾ ಪಂಚಾಯತ್ ಸದಸ್ಯರು ಶಾಹುಲ್ ಹಮೀದ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.